ಮಾಲಿನಿಯೂ ಕಾಪಾಡು. ಗಿಡವನ್ನು ಬೆಳೆದು ಹೂವಾಗಿ ಪರಿಮಳವನ್ನು ಲೋಕಕ್ಕೆ ಪಸರಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ನೀರು ಮತ್ತು ಗೊಬ್ಬರವಂತೆ. ಅದೇ ರೀತಿಯಾಗಿ ಒಬ್ಬಾಕೆ ಹೆಣ್ಣು ಒಳ್ಳೆ ಸಂಸ್ಕಾರಯುತೆಯಾಗಿ ಬಾಳಬೇಕಾದ್ರೆ ಆಕೆಗೆ ಬೇಕಾಗಿರುವುದು ಒಳ್ಳೆ ತಂದೆ ತಾಯಿಯರ ಆಶ್ರಯವಂತೆ. ಆ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡರೆ ನಾನು ಭಾಗ್ಯವಂತಳು. ಕಶ್ಯಪ ಬ್ರಹ್ಮ ಹಾಗೂ ತಿಥಿದೇವಿಯರ ದಾಂಪತ್ಯ ಎನ್ನುವಂತಹ ಬಳ್ಳಿಯಲ್ಲಿ ಅರಳಿದ ಹೂ ನಾನು. ಹುಟ್ಟಿರುವಂತ ನನಗೆ ಮಾಲಿನಿ ಎಂಬುವುದೇ ಹೆಸರಿಟ್ಟವರಿದ್ದಾರೆ. ಯಾವುದಕ್ಕೂ ಒಂದು ರೀತಿಯ ಕೊರತೆಯನ್ನು ಮಾಡಲಿಲ್ಲ. ಯಾವಾಗಲೂ ಅಮ್ಮನ ಬಳಿಗೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಪ್ರೀತಿನ ಎತ್ತಿಕೊಂಡು ಮುದ್ದಿಸುತ್ತಾ ಇದ್ದವರು. ಆದರೆ ಇಂದು ಅಂತಃಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಯಾಕಮ್ಮ ಕಣ್ಣೀರು ಎಂಬುದಕ್ಕೆ ಅಮ್ಮನಲ್ಲಿ ಕೇಳಿಕೊಂಡಾಗ ಅಮ್ಮ ಆಡಿದ ಮಾತನ್ನು ಕೇಳಿದ ಕೂಡಲೇ ದೊಡ್ಡ ಪರ್ವತವೇ ತಲೆ ಮೇಲೆ ಬಿದ್ದ ಹಾಗೆ ಅನುಭವವಾಗಿ ಹೋಯಿತು ನನಗೆ. ಮಗಳೇ, ನಿನ್ನ ಅಣ್ಣಂದಿರರು ಸುರಲೋಕಗಳು ಪಡೆಯುವಂತ ಉದ್ದೇಶವನ್ನು ಇರಿಸಿಕೊಂಡು ದೇವಲೋಕದ ಕಡೆಗೆ ಕಳುಹಿಸಿಕೊಟ್ಟೆ. ಆದರೆ ಆ ಸುಮನಸರು ಮೋಸದಿಂದ ಕೊಂದಿದ್ದಾರೆ ಎಂಬುದು ಹೇಳಿದ್ರು. ಆವಾಗ ಅಮ್ಮನಿಗೆ ಧೈರ್ಯದ ಮಾತನ್ನು ಆಡಿದೆ. ಅಮ್ಮ, ನಮ್ಮ ಅಸುರ ಕುಲ ಏಳಿಗೆಯಾಗಬೇಕು, ಯಾವುದಾದ್ರೂ ದಾರಿ ಇದ್ದರೆ ಹೇಳು, ನಾನು ಮಾಡ್ತೀನಿ ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ಅರಣ್ಯವನ್ನು ಸೇರಿಕೊಂಡು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಅದೇನಾಗಿರುವಂತಹ ಒಬ್ಬ ಪುತ್ರನು ಬೇಡಿಕ ಮಗಳೆಂದು ಹೇಳಿದ್ರು. ಅದಕ್ಕಾಗಿ ಕಾಡಿಗೆ ಸೇರಿಕೊಂಡವಳಿದ್ದೇನೆ. ತಪಸ್ಸು ಮಾಡಬೇಕೆಂಬುದಾಗಿ ಮುಂದಾಗುವಾಗ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ಲವೇ? ಕಾಣುವಾಗ ಚಿಲುವಿಕೆಯಿಂದ ಕೂಡಿಕೊಂಡವಳಿದ್ದೇನೆ. ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ವಿಘ್ನವನ್ನು ತರುತ್ತಾರಲ್ವೇ? ಹಾಗಿದ್ರೆ ಏನು ಮಾಡೋಣ? ನಮ್ಗೆ ಯಾವ ರೂಪ ಬೇಕಾದ್ರೆ ಬದಲಾಯಿಸುವುದಕ್ಕೆ ಸಾಧ್ಯ ಇರುವ ಕಾರಣ ಈ ರೂಪವನ್ನೇ ಮರೆಮಾಚಿ ಈ ಸಂದರ್ಭದಲ್ಲಿ ಮಹಿಷ ರೂಪವನ್ನು ತಾಳುತ್ತೇನೆ.
ಯಾರಿಂದ ಎಂದು ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದರೆ ಖಗಗಳು ಮೃಗಗಳು ಹಾರುತ್ತಿವೆ ಓಡುತ್ತಿವೆ. ಈ ಕೃತ್ಯಕ್ಕೆ ಯಾರು ಕಾರಣವೆಂದು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ರಕ್ಕಸಿಯವರವಳು ತನ್ನ ನಿಜ ರೂಪವನ್ನು ಮರೆಮಾಚಿ ಬಹಿಷಿಯ ರೂಪವನ್ನು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಹೀಗೆ ಆಚರಿಸಿದ ಈ ತಪಸ್ಸು ಎನಗಪ್ಪನಿಗೆ ಆಚರಿಸುತ್ತಿದ್ದಾಳೆ. ಈಗ ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನೇ ಒದಗಿಸುತ್ತೇನೆ. ಇನ್ನು ಮುಂದೆ ಈಕೆಯ ಉದರದಲ್ಲಿ ಧನಿಸಲಿ. ನಾನು ಕೊಟ್ಟಂತಹ ಶಾಪವಾಕ್ಯ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ನನ್ನ ತಪಸ್ಸನ್ನು ಮುಂದುವರಿಸಬೇಕು. ಯೋಗ್ಯವಾದ ಸ್ಥಳವನ್ನು ಅರಸುತ್ತ ಮಾಲಿನಿ ಮನೆಯಲ್ಲಿ ಬಳಗಿನವು ಸಾನುರಾಗದಿರು ಮನದಿರವಿಲ್ಲ ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆಯನ್ನು ಹೇಳಿಕೋ ಮಗಳೇ. ಕರುಣಾಗರದೇವ ಪರಮೇ ಕರುಣಸಾಗರದೇವ ಪರಮೇ ಹರುಷದಲ್ಲಿ ಮನದಿರಬ ದುರದೀರನ ಬಯಸಿದ ದುರದೀರನಾಗಿರ ಕರಳನ ಬಯಸಿನ ವಿರತಿರದನು ಕರುಣಸಾಗರದೇವ ವಂದಿಸಿಕೊಂಡಿದ್ದೇನೆ. ನಿದ್ರೆ ಆಹಾರವನ್ನು ಬಿಟ್ಟು ನಿಮ್ಮನ್ನೇ ಕಾಣುವಂತ ಉದ್ದೇಶವನ್ನು ಇರಿಸಿಕೊಂಡು ಈ ರೀತಿಯಾಗಿ ತಪಸ್ಸನ್ನಾಚರಿಸಿದವಳು ಮೆಚ್ಚಿದಂತ ನೀವು ಏನು ಬೇಕು ಕೇಳಿಕೊ ಮಗಳೆಂದು ಹೇಳಿದವರಿದ್ದೀರಿ. ಬ್ರಹ್ಮದೇವ, ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಆ ರೀತಿ ಮಗು ಹಾಗೆ ವರವನ್ನು ಅನುಗ್ರಹಿಸಿ ಆಗಬಹುದು. ಯಾವುದು ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಅಯ್ಯೋ ಬ್ರಹ್ಮದೇವ, ಯಾಕೆಂತಹ ಮಾತನಾಡುತ್ತಾ ಇದ್ದೀರಿ? ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಳಲಾಗುತ್ತಾಳೆ. ಕೋಳಲನ್ನು ಪಡೆದು ನಮ್ಮ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಈ ವಿಚಾರಗಳು ಹೋಗಿ ಅಮ್ಮನಲ್ಲಿ ಯಾವ ರೀತಿಯಾಗಿ ಹೇಳಲಿ ಬ್ರಹ್ಮದೇವಲ? ಮುನಿವರ ತರಳ ಮಹಿಳನು ಜನಿಸಿದರು ನಿನ್ನುದರದಲ್ಲಿ ಮುಂದೆ ತ್ರಿಜಗತಿಗರೆಯುವನು ಘನಕೀರ್ತಿಯಲ್ಲಿ ಮರೆಯ ಮಾತಲೆನುದ ಸಂತೈಸಿದನು ಮಾನಿನಿಜ ಮರುಗದಿರು ಮಾಲಿನಿಯೇ. ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ, ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ನೀನು ತಪವನ್ನು ಆಚರಿಸುವಂತಹ ಈ ಪ್ರದೇಶ ಮುನಿ ಸುಭಾಷಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾನಮ್ಮ. ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಮಗಳೇ. ಜೊತೆಗೆ
ಮಾತನ್ನು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗ್ಲಿ. ಹಾಗಿದ್ರೆ ನಾನು ಕೋಣಲಿಗೆ ತಾಯಿ ಆಗಲೇಬೇಕೆ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ. ಹೌದೇ? ತ್ರಿಜಗ ವಲ್ಲಭನಾಗ್ತಾನೆ. ಘನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು. ಜಯ ಜಯ. ತನ್ನಯ ಪ್ರಿಯರು ನಮಗೆ ಮಗಳುವುದು ಜಗದೀಶ್ವರ ನೀನೇ ರಕ್ಷಿಸು. ವಿಚಿತ್ರ ಪ್ರಪಂಚದಲ್ಲಿ ವಿಸ್ಮಯ ಸನ್ನಿವೇಶಗಳು ನಡೆಯುತ್ತವೆ ಎನ್ನುವುದಕ್ಕೆ ಈ ದಿತಿದೇವಿಯ ಜೀವನವೇ ಸಾಕ್ಷಿಯಾಗಿದೆ. ಅಂದೊಂದು ದಿನ ಉತ್ತಮ ತಂದೆ ತಾಯಿಗೆ ಮಗಳೆನಿಸಿಕೊಂಡೆ. ಕಶ್ಯಪರ ಕೈ ಹಿಡಿದೆ ಶೋಣಿತದ ಮಹಾರಾಣಿ ಎನಿಸಿಕೊಂಡೆ. ಹಿರಿಯವರ ಆಸೆಯಂತೆ ದೇವಗದ್ದುಗೆಯನ್ನು ಏರುವುದಕ್ಕಾಗಿ ಹುಟ್ಟಿದ ಮಕ್ಕಳನ್ನೆಲ್ಲ ಕಳುಹಿಕೊಟ್ಟೆ, ಕಳೆದುಕೊಂಡೆ. ಉಳಿದೆ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಆಯುಧವಾಗಿ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ, ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಕುಲವನ್ನು ಉದ್ಧರಿಸುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶದಾಗಿ ಪಾತಾಳದ ದೊರೆಯಾದಂಥ ಯುದ್ಧನ್ಮಾಲಿಗೆ ಲೇಖನ ಕಳುಹಿದೆ. ಬಂದು ಮದುವೆಯಾದ. ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಮಗು ಹುಟ್ಟಿತು. ಹುಟ್ಟಿದ ಮಗು ಕೋಣನೆಂದು ಚಿಂತೆಯೊಂದೆಡೆಯಾದ್ರೆ ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತ ನೆಮ್ಮದಿ ಇನ್ನೊಂದೆಡೆ. ಆದರೆ ನನ್ನ ಆಸೆಯಾಗಿಯಿತು. ದೇವಗದ್ದುಗೆಯನ್ನು ಏರುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಇಲ್ಲ. ನನ್ನಲ್ಲಿ ಅಂತವರು ಯಾರಿದ್ದಾರೆ? ಯಾರು? ಶೋಣಿತಾಪುರದ ಅಳಿಯಲಾಗುವಂತಹ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟವರು ನೀವು. ಸದಾ ನೀವು ಸಂತೋಷವಾಗಿರ್ಬೇಕು ಎಂಬ ಹಾಗೆ ನಾವು ಬಯಸಿದ್ರೆ ನೀವು ಮಾತ್ರ ಏಕಾಂತವಾಸವನ್ನೇ ಅನುಭವಿಸುತ್ತಾ ಯಾವುದೋ ಒಂದು ವಿಚಾರದ ಕುರಿತಾಗಿ ಚಿಂತಿಸುತ್ತಾ ಈ ರೀತಿಯಾಗಿ ಕಣ್ಣೀರನ್ನು ನಿಲ್ಲಿಸಬೇಕು ಅಂತ ಆದ್ರೆ ಏನಮ್ಮ ಕಾರಣ? ಅಳಿಯನಲ್ಲಿ ಹೇಳಿ. ಅಳಿಯನ ಅಂದೊಂದು ದಿನ ನನ್ನ ಮಗಳ ಮದುವೆಯಾಗಿ ಶೋಣಿತದ ಅರಮನೆಯನ್ನು ಸೇರಿಕೊಂಡಾವಾಗ ಕಳೆದುಕೊಂಡ ಗಂಡು ಮಕ್ಕಳನ್ನೆಲ್ಲ ಮರೆತು ಬಿಟ್ಟೆ. ನೀನೇ ಅಳಿಯನಾಗಿಯೋ ಮಗನಾಗಿಯೋ ನನ್ನ ಮನದ ಮನೆಯಲ್ಲಿ ತುಂಬಿರುವಾಗ ಯಾವ ಯೋಚನೆಯೂ ಇಲ್ಲ. ನನ್ನ ಮನಸ್ಸು ಪ್ರಫುಲ್ಲಗೊಂಡಿತ್ತು. ಮತ್ತೆ ಈ ಕಣ್ಣೀರು ಯಾಕಮ್ಮ? ಕಾರಣೆಯಯ್ಯ, ಇದುವರೆಗೆ ಎಂದೂ ನಿನ್ನಲ್ಲಿ ಹೇಳಿಕೊಳ್ಳದ ಮನಸ್ಸಿನ ಆಳದಲ್ಲಿರುವಂತ ನನ್ನ ಚಿಂತೆಯ ಕಿಡಿಯೊಂದು ಇಂದು ಹೊರಚುಮ್ಮುತ್ತಾ ಇದ್ದೇನೆ. ಏನಮ್ಮ ಅದು? ಮತ್ತೇನಲ್ಲಪ್ಪ, ನಾನು ಅದೆಷ್ಟೋ ಕಾಲದಿಂದ ದೇವಗದ್ದುಗೆಯನ್ನು ಏರಿಕೊಳ್ಬೇಕು, ಅಲಂಕರಿಸಿಕೊಳ್ಬೇಕೆನ್ನುವಂತ ಆಸೆ ಇಟ್ಟವಳು.
ಮಕ್ಕಳನ್ನೆಲ್ಲ ಕಳೆದುಕೊಟ್ಟೆ, ದೇವತೆಗಳಿಂದ ಕಳೆದುಕೊಂಡೆ. ಆದರೆ ನನ್ನ ಆಸೆ ಹಾಗೆ ಉಳಿಯಿತು ಮಗನೇ. ನನ್ನ ಆಸೆಯನ್ನು ಈಡೇರಿಸಿಕೊಡುವ ನನ್ನಲ್ಲಿ ಅಂತ ಸಾಮರ್ಥ್ಯವಿಲ್ಲ. ನೀವಿನ್ನು ಚಿಂತಿಸುವಂತ ಅವಶ್ಯಕತೆ ಇಲ್ಲಮ್ಮ. ಬಲವಂತರಾದಂತಹ ನಿಮ್ಮ ಅಳಿಯನಿದ್ದೇನೆ, ಆಸೆಯನ್ನು ಪೂರೈಸಿಕೊಳ್ಳಿ. ದೇವತೆಗಳನ್ನು ಸಮರದ ಮೂಲಕವಾಗಿಯೇ ಸಾಧ್ಯಪಡಿಸಬಲ್ಲಿದ್ದೇನೆ. ಬರಿದಾಗಿದೆ ನಾಲ್ಕದ ಪೀಠ. ಸಂಭ್ರಮವನ್ನೇ ನಮ್ಮವರೊಂದಿಗೆ ಆಚರಿಸುತ್ತಾ ಇದ್ದಂತಹ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ಹಾರುತ್ತಾ ಬಂದವು. ನಮ್ಮ ವಿಜಯೋತ್ಸವಕ್ಕೆ ತಾಟೆಯೊಡ್ಡಿದವು. ಯಾರು ನೀನು? ನನ್ನಲ್ಲಿ ಈ ರೀತಿಯಾಗಿ ಸಮರವನ್ನು ಯಾಕೆ ಬಯಸು?
ದೇವಾದಿಗಳೆಲ್ಲ ಬಡಿದಾಡುತ್ತಿದ್ದೀಯೋ ಸುರಲೋಕದ ಸುರಪೀಠವನ್ನು ದೇವೇಂದ್ರರಿಗೆ ಕೊಡಿಸುವುದಕ್ಕಾಗಿ ಬಂದಿದ್ದೇನೆ. ಯಕ್ಷಲೋಕ ಯಕ್ಷರಾಜ ಯಕ್ಷಗಾನ ನೋಡುತ್ತೇನೆ. ನೀನು ಅಮ್ಮ ಆಗುದು ಹೇಗ? ನೀನು ಅಪ್ಪ ಆಗ್ಬೇಕಲ್ವಾ? ಅಮ್ಮ ನೀವೇ ಮತ್ತೆ ನಾನಮ್ಮ. ಅದೇ ಹೇಳಿದ್ದು, ನಿನ್ನ ಮಗನಿಗೆ ನೀನು ಅಪ್ಪ ಆಗಬೇಕು. ಅಮ್ಮ ನೀವು. ಮತ್ತೆ ನೀನು ಯಾರು? ನಿಮ್ಮ ಮಗ. ನನ್ನ ಮಗ ಹೇಗ? ಅಮ್ಮ ನಿಮಗೆ ಮದುವೆ ಆಗುವುದಕ್ಕಿಂತ ಮೊದಲೇ ನಿಮ್ಮ ಗಂಡನ ಮಗ. ಏನು ಬಾಯಿಗೆ ಬಂದಾಗೆ ಹೇಳುದು ನೀನು? ಮದುವೆ ಆಗುವುದಕ್ಕಿಂತ ಮೊದಲಾಗಿ ನನ್ನ ಗಂಡನಿಗೆ ಯಾವ ರೀತಿ ನಿನ್ನ ಮಗ ಆಗ್ಬೇಕು? ಅಮ್ಮ ಏನು ಪಾತಾಳದಲ್ಲಿ ಮಧುವಂಡೈಲಿ ಅದು ಮಧುವಾನ ಅಲ್ಲಿ ನನ್ನ ಹಬ್ಬದ ಅಥವಾ ನಾನು ನಿಮ್ಮ ಯಜಮಾನ್ರಲ್ಲಿ
ಹೇಳಿದೆ ಏನಂತ? ನನ್ನ ಅಪ್ಪ ಸತ್ರು ಅಂತ. ಹೌದೇ? ಅದಕ್ಕೆ ಅವ್ರು ಹೇಳಿದ್ದಾರೆ ಬೇಸರ ಮಾಡಬೇಡ ನಾನಿದ್ದೇನೆ ಅಂತ. ಅಂದ್ರೆ ನಿಮ್ಗೆ ಆಶ್ರಯವನ್ನು ಕೊಟ್ಟವರಿದ್ದಾರೆ, ಅದಕ್ಕೆ ಅಪ್ಪ ಅಂತ ಕರೆಯುವುದಾ? ಹೌದಿ, ನಾನು ಕೂಡ ಕೋಡು ಕಟ್ಲಿಕ್ಕೆ ಉಂಟು ಇನ್ನು. ನಿಮ್ಮ ಮಗನಿಗೆ ಉಂಟಲ್ಲ ಕೋಡು, ನಾನು ಕಟ್ಲಿಕ್ಕೆ ಉಂಟು. ಅವನಲ್ಲಿ ಅಲ್ಬೇಡಿ. ಅದು ನಿನಗೆ ಕಟ್ಟುವಂತ ಕೋಡಲ್ಲ, ಅದು ನನ್ನ ಮಗನಿಗೆ ಕಟ್ಟಿದ್ದಲ್ಲ. ಅಪ್ಪ, ನನ್ನ ಅಪ್ಪ ಸತ್ತು ಹೋದ್ರು. ಅದು ಹೇಳಿದಲ್ವ, ಏನು ಮಾಡ್ಲಿಕ್ಕೆ ಆಗ್ತದೆ, ಬಿಡುವ ಆ ವಿಚಾರ. ಏ ಅಪ್ಪ ಅಲ್ಲ, ಮತ್ತೆ ಈ ಅಪ್ಪ, ಈ ಅಪ್ಪ ಅಂದ್ರೆ ತಿಮ್ಮಪ್ಪ. ಎಲ್ಲಿ ಅವರು? ತಿಮ್ಮಪ್ಪನ ಮಾವನ? ಅಲ್ಲ, ಮತ್ತೆ? ನಮ್ಮ ಅಪ್ಪ. ನನ್ನ ಗಂಡನ ಜೊತೆಲಿ ನೀನು ದೇವಲೋಕಕ್ಕೆ ಹೋದವ, ನಮ್ಮವರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಹೇಳಿಲ್ಲ ನೀನು. ಆಲಿಸಬೇಕು ತಾಯಿ, ಎಲ್ಲಿಂದ ಪ್ರಾರಂಭಿಸಬೇಕಂತ ಬಂದಿದ್ಯೋ ಅಲ್ಲಿಂದಲೇ ಪ್ರಾರಂಭಿಸು. ಅಮ್ಮ, ಓ, ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ಏನಂತ? ನನ್ನ ಅಪ್ಪ ಸತ್ರು ಅಂತ. ಹಾ. ಅದಕ್ಕೆ ಅವರು ಹೇಳಿದ್ದಾರೆ ಬೇಸರ ಮಾಡಬೇಡ ನಾನಿದ್ದೇನೆ. ಅದನ್ನ ಆವಾಗ ಹೇಳಿದೆ, ಮತ್ತೆ ಹೇಳುವ ಅಗತ್ಯ ಇಲ್ಲ. ಅದಾಯ್ತಾ? ಮತ್ತೆ ಮುಂದುವರಿಸು. ಅಲ್ಲಿಂದ ಮುಂದೆ ಅಲ್ಲಿಂದ ಮುಂದೆ ಮೊನ್ನೆ ನಮ್ಮನ್ನೆಲ್ಲ ಸೇರಿಸಿಕೊಂಡು ಮೇಲೆ ಹೊರಟ್ರಮ್ಮ. ದೇವಲೋಕಕ್ಕೆ ಹೋದವರು ನೀವು. ಮೇಲೆ ಹೋಗಿ ಹರಿವರ್ಪಿ ಖಂಡದಲ್ಲಿ ನಿಂತೆವು. ಹರಿವರ್ಷ ಗಂಡದಲ್ಲಿ ಆ ನಿಂತವರು ನೀವು. ಹರಿವರ್ಷದ ಖಂಡದಲ್ಲಿ ನಿಂತ ಕೂಡ್ಲೆ, ಹಾ. ಅಲ್ಲಿ ನಿಂತ ಕೂಡ್ಲೆ ಆ ಕಡೆಯಿಂದ ಬಂದ್ರಮ್ಮ ಯಾರು? ದೇವತೆಗಳು. ದೇವತೆಗಳು ಯಾರೆಲ್ಲ ಬಂದ್ರ? ಒಬ್ಬರಲ್ಲ, ಒಬ್ರಲ್ಲ, ಇಬ್ಬರಲ್ಲ, ಇಬ್ರು ಅಲ್ಲ, ಹತ್ತಲ್ಲ, ಹತ್ತಲ್ಲ, ನೂರಲ್ಲ, 100 ಅಲ್ಲ, ಸಾವಿರ ಅಲ್ಲ, 1000 ಅಲ್ಲ, ಲಕ್ಷ ಅಲ್ಲ, ಮತ್ತೆಷ್ಟು ಬಂದಿದ್ರ? 33 ಲಕ್ಷಕ್ಕಿಂತ 33 ಏನು ಹೆಚ್ಚುಂಟ ಅದರಲ್ಲಿ? 33 ಕೋಟಿ. 33 ಕೋಟಿ. ಅಳುವುದ ನೀನು? ಯಾಕೆ ಅಳುವುದು? ಅಲ್ಲಿ ಕುಂಟು. ಅದಕ್ಕೆ ಅಳುತ್ತಲೇ ಇರುವುದ ನೀನು? ಮುಂದೇನಾಯ್ತಾ? ಅಮ್ಮ, ಓ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ನನ್ನ ಅಪ್ಪ ಸತ್ರು ಏ, ಅಂತ. ಅದನ್ನ ಆವಾಗ ಹೇಳಿದ್ದೀನಿ ನೀನು, ಮತ್ತೆ ಹೇಳ್ಬೇಡ ಅಂತ ಹೇಳಿದಲ್ವಾ? ನನಗೆ ಮಧ್ಯೆ ಮಾತಾಡುವಾಗ ಮರ್ತೋಯ್ತಮ್ಮ. ಮತ್ತೆ ಮುಂದುವರಿಸು. ಎಲ್ಲಿ ನಿಲ್ಲಿಸಿದ್ದು? 33 ಕೋಟಿ ದೇವತೆಗಳು ಬಂದ್ರು. ಆ 33 ಕೋಟಿ ದೇವತೆಗಳು ಬಂದ ಕೂಡ್ಲೆ ಆ. ಆ ಕಡೆಯಿಂದ ಅವರು, ಆ ಕಡೆನವರು, ಈ ಕಡೆಯಿಂದ ನಮ್ಮವರು. ನಮ್ಮವರು. ಪ್ರಾರಂಭ ಆಯ್ತಮ್ಮ ಯಾವುದು? ಯುದ್ಧ. ಯುದ್ಧವೇ? ಯುದ್ಧ ಅಂದ್ರೆ ಬರೀ ಯುದ್ಧ ಅಲ್ಲ, ಮತ್ತೇನೋ? ಕಾಳಗ. ಕಾಳಗ ಆದ್ರೆ ಬರೀ ಕಾಳಗಲ್ಲಮ್ಮ, ಮತ್ತೆ? ಸಮರ. ಸಮರ ಆದ್ರೆ ಬರೀ ಸಮರ ಅಲ್ಲಮ್ಮ, ಯುದ್ಧ. ಯುದ್ಧ ಆದ್ರೆ ಬರೀ ಯುದ್ಧ ಅಲ್ಲಮ್ಮ. ಮುಗಿಯುತ್ತಾ ಉಂಟೆ ನಿನ್ನದು? ಆಗಿದೆ ಅಲ್ಲಿ. ಅದೆಲ್ಲ ಒಂದೇ ಅಲ್ವಾ? ಬೇರೆ ಬೇರೆ ಹೇಳುವ ಅಗತ್ಯ ಇಲ್ಲ. ಈ ಸಲ ಎಲ್ಲ ಒಂದೇ. ಈ ಸಲ ಅಲ್ಲ, ಯಾವಾಗಲೂ ಒಂದೇ. ಯುದ್ಧ ಎಂಬುದಾಗಿ ಹೇಳಿದ್ರೆ ಸಾಕು ನೀನು. ಅಳುವುದ ನೀನು ಈ ರೀತಿ? ಅಲ್ಲಿ ಕುಂಟು. ಆ. ನನ್ನ ಅಪ್ಪ ಸತ್ತವಾಗ ನಾನು ನಿಮ್ಮ ಯಜಮಾನ್ರಲ್ಲಿ ಹೇಳಿದೆ ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವರು ಹೇಳಿದ್ದಾರೆ ಬೇಡ. ಹೇಳಬೇಡ
ಹೇಳಬೇಡ ಅಂತ ಹೇಳಿದಲ್ಲ ನೀನು. ಮತ್ತೆ ನೀವು ಮಧ್ಯೆ ಮಾತಾಡಿದ್ದೇಕೆ? ಅದನ್ನ ಯಾಕೆ ಹೇಳುದು? ಬೇರೆ ಹೇಳುವುದಕ್ಕೆ ಆಗುದಿಲ್ಲ. ನನಗೆ ಮರ್ತೋಯ್ತು. ಅದಕ್ಕೆ ಮರಗು ನಿಮ್ಗೆ ಎಲ್ಲಿ ನಿಲ್ಲಿಸಿದ್ದು? 33 ಕೋಟಿ ದೇವತೆಗಳು ಬಂದು ಯುದ್ಧ ನಡೆಯಿತು. ಮುಂದೇನಾಯ್ತು? ಅವ ಯುದ್ಧದಲ್ಲಿ ದೇವತೆಗಳೆಲ್ಲ ಓಡಿ ಹೋದ್ರು. ಒಳ್ಳೆ ವಿಚಾರ ಇದು. ಆಮೇಲೆ ಶಿವಪ್ಪ ಬಂದ. ಅದೇ ಯಾರು? ಅಲ್ಲಿ ಅಧಿಕಾರಿ. ಅದು ಸುರಪ್ಪ ಆಗಿರ್ಬೇಕು. ಶಿವಪ್ಪ ಬಂದ ಕೂಡಲೇ ಒಂದು ನಡೆಯಿತಮ್ಮ. ಒಂದಲ್ಲ ಯುದ್ಧ ನಡೆಯಿತು. ಯುದ್ಧ ನಡೆಯಿತು. ಹಾ, ಯುದ್ಧದಲ್ಲಿ ದೇವೇಂದ್ರ ಕೂಡ ಪೆಟ್ಟು ತಿದ್ದು ಓಡಿದಮ್ಮ. ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿತ್ತು. ಆ, ಇದು ಅಳುವುದ ನೀನು ಈ ರೀತಿ? ನೀನು ಉಸಿರುಗಟ್ಟಿ ಸಾಹಿತ್ಯ ಹೇಗೆ? ಇಲ್ಲ, ಈ ರೀತಿ ಅಳುವುದಕ್ಕೆ ಹೋದ್ರೆ ಹೇಗೆ ನೀನು? ಅಲ್ಲಿ ಕುಂಟು. ಅದಕ್ಕೆ ಅಳುತ್ತಲೇ ಇರುವುದು ಬೇಡ. ಅವ. ಮುಂದೇನಾಯ್ತು ಹೇಳು. ನನ್ನ ಅಪ್ಪದ ಭಟ್ರಲ್ಲಿ ಹೇಳಿದೆವು. ನನ್ನ ಅಪ್ಪ ಸತ್ರು ಅಂತ. ಅದಕ್ಕೆ ಅವರು ಹೇಳಬೇಡ ಅಂತ ಹೇಳಿದ್ರೆ ಮತ್ತೆ ಅದನ್ನ ಹೇಳುದಲ್ಲ ನೀನು. ಮತ್ತೆ ನೀವು ಮಧ್ಯೆ ನಿನಗೆ ಬೇರೆ ಹೇಳುವುದಕ್ಕೆ ಆಗುದಿಲ್ಲ. ನೀವು ಮಧ್ಯೆ ಅದನ್ನ ಹೇಳುತ್ತಾ ಇರುವುದಾ? ಮಧ್ಯೆ ಮಾತಾಡುದು. ಬಾರಿಸಿದ್ರೆ ಉಂಟಲ್ಲ ನಿನಗೆ. ಅಮ್ಮ ಎಲ್ಲಿ ನಿಲ್ಲಿಸಿದ್ದು? ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿತ್ತು ನೋಡು. ಹಾ. ದೇವೇಂದ್ರ ಓಡಿ ಹೋಗಿ ಬಿಟ್ಟ ಸಿಕ್ಕಿದ ಕೂಡಲೇ ರಾಯರು ಸಿಂಹಾಸನ ಏರಿದ್ರು. ಹಾ. ನಾವೆಲ್ಲ ಬದಿಯಲ್ಲಿ ನಿಂತು ಬುಗೆ ಬುಗೆ ಅಂತ ಬೊಬ್ಬೆ ಹಾಕಿದೆವು. ಅದೇ ಅಕ್ಕ ಉಗೆ 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 ಎಂಬುದಾಗಿ ಹೇಳಿದ್ದ ನೀವೆಲ್ಲರೂ. ಉಗೆ ಉಗೆ ಅಂತ ಬೊಬ್ಬೆ ಹಾ. ಹಾಕಿದೆವು. ಅವ್ವ ಓ. ಅಷ್ಟೊತ್ತಿಗೆ ಒಬ್ಬ ಬಂದ. ಮುಪ್ಪ ಬಂದ. ಯಾರಾದ್ರು ಇಷ್ಟಕ್ಕಿದ್ದವ. ಇಷ್ಟೇ ಇರುತ್ತಾ? ಹೂ. ಯಾರಾದ್ರು? ಎಸ್ಕ. ಯಕ್ಷ. ಹಾ. ಯಕ್ಷ ರಾಜ ಇರ್ಬೇಕು. ಬಂದು ರಾಯರಿಗೆ ಪಟ 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 ಅಂತ ಓಡ್ತವ್ವ. ನಮ್ಮೂರಿಗೆ ಬಿಡ್ಲಿಕ್ಕಿಲ್ಲ. ಇದು ಕೂಡ ಅಳುವುದಾ? ಬೇಡವಾ? ಅಲ್ಲಿ ನೀನು ಉಸಿರುಗಟ್ಟಿ ಸಾಹಿತ್ಯ ಅಂದ್ರೆ ನನಗೆ ಹೆದರಿಕೆ ಆಗ್ತದೆ. ಅಮ್ಮ ಓ. ನನ್ನ ಅಪ್ಪ ಸತ್ತವಾಗ ನಾನು ರಿವೈಸ್ ಮಾಡ್ರಲ್ಲಿ ಹೇಳಿದೆ. ನನ್ನ ಅಪ್ಪ ಸತ್ರು ಅಂತ ಅದಕ್ಕೆ ಅವ್ರು ಹೇಳಿದ್ದಾರೆ. ಓ ಪಾಪಿ ಮಗನೇ, ಇಷ್ಟು ಸಲ ಹೇಳಿದ ಅದನ್ನೇ ಹೇಳುದು. ಮತ್ತೆ ನೀವು ಮಧ್ಯೆ ಮಾತಾಡಿ. ಬೇರೆ ಹೇಳಬೇಕು ಹೇಳಿದ್ರೆ ಹೇಳಿ ಕೇಳು. ನೀವು ಮಧ್ಯೆ ಮಧ್ಯೆ ಮಾತಾಡಿ. ಯಾಕೆ ಅದನ್ನೇ ಹೇಳುದು ನೀವು ನೀನು? ಮಧ್ಯೆ ಮಧ್ಯೆ ಮಾತಾಡು. ಯಾಕೆ ಹೇಳುದು? ಅಮ್ಮ ಏನು? ಎಲ್ಲಿ ನಿಲ್ಲಿಸಿದ್ದು? ಯಕ್ಷ ಬಂದ ಪಟ ಪಟ ಹೊಡೆದ ನಮ್ಮವರಿಗೆ. ಆ. ಪಟ ಪಟ ಹೊಡೆದವಾಗ ನಮ್ಮವರು ಅಲ್ಲಿಗೆ ಕೂತ್ಕೊಂಡ್ರು. ಕೂತ್ಕೊಂಡದ್ದು ಯಾಕ? ಅಮ್ಮ ಓ. ಕೂತಲ್ಲಿಂದ ಹೊಡಿತಾರೆ ಅಂತ ಲೆಕ್ಕ ಹಾಕಿ ನಮ್ಮವರು ಬಿಡ್ಲಿಕ್ಕಿಲ್ವೇ ಇಲ್ಲ. ಕೂತಲ್ಲಿಗೆ ಪಟ 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 ಅಂತ ಮತ್ತೆ ಹೊಡ್ದವ್ವ. ಈಗಲಾದ್ರೂ ನಮ್ಮವ್ರು ಎದ್ದು 4 ಕೊಟ್ಟಿರ್ಬೇಕು. ಇಲ್ಲ, ಮತ್ತೆ ಹತ್ತಿರ ಹೋಗಿ ನೋಡುವಾಗ ನೋಡುವಾಗ ಹೊರಗೆ ಬಿದ್ದಿದೆ ಯಾವುದಾ? ನಾಲಿಗೆ. ಏನಾಯ್ತಲ್ಲ ಅವರಿಗೆ? ಮತ್ತೆ ಹೋಗಿದ್ದಾರೆ. ಅಯ್ಯೋ ಪತಿಯೇ ನೀ ಮಾಡಿದೆಯೋ ಈ ಎನ್ನದಾರಿ ಅಗಲವೇನವಾ ಕೀರ್ತಿಯಳು ಎನ್ನದಾರಿ ಈ ವ್ಯಕ್ತಿಯ ಅರುಣ ರುದುರಲಿ. ಅಯ್ಯೋ ಅಯ್ಯೋ, ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ಇಂತಹ ಸುದ್ದಿಯನ್ನು ಕೇಳುತ್ತೇನೆ ಎಂಬುದಾಗಿ ಕನಸಿನಲ್ಲಿ ಕೂಡ ಯೋಚನೆ ಮಾಡಲಿಲ್ಲ. ನಮ್ಮವರು ಹೋಗುವಂತ ಸಂದರ್ಭದಲ್ಲಿ ಹೇಳಿ ಹೊರಟು ಹೋದವರು ಮಾಲಿನಿ ದೇವಲೋಕವನ್ನು ಸೇರುತ್ತೀರಿ, ಸುಮನಸರನ್ನು ಸೋಲಿಸಿ ಅಲ್ಲಿ ಅಧಿಕಾರವನ್ನು ಏರುತ್ತೀರಿ ಎಂಬುದಾಗಿ. ಆದರೆ ಈಗ ಕೇಳಿದಂತಹ ಸುದ್ದಿ ಆದರೆ ಏನು? ನನ್ನ ಪತಿ ದೇವರ ಅಲಿವಾಗಿ ಹೋಯಿತು. ನನ್ನವರನ್ನು ನಾನು ಕಳಕೊಂಡೆ. ನನ್ನವರನ್ನು ಕಳಕೊಂಡ ಬಳಿಕ ಪ್ರಪಂಚದಲ್ಲಿ ಯಾವ ರೀತಿ ಯಾರಿಗಾಗಿ ಬದುಕಲಿ? ನನಗೆ ಬಂದಂತ ಕಷ್ಟವನ್ನು ಯಾರಲ್ಲಿ ಹೇಳಲಿ? ನಾನು ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಸತ್ತವರು ಕಿವಿ ಬರಿ ಸಮರದ ಮಹಿಳಾಗೆ ಹದಗಳ ಬಿತ್ತರಿಸಿ ಸುಮನದ ಮತವರು ಸರಿದರಿ ನಾಗಮನದಿ ವಜದ ಮೇರು ತರಿ ಮಗನ ಗಣಿಷ್ಠತ್ತರಿಯಲು ಪ್ರಯೋಜನ. ಸತ್ತಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದಕ್ಕೆಲ್ಲ ಕಾರಣ ಯಾರು? ಯಾರು 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 ಯಾಕೆ? ಇದಕ್ಕೆಲ್ಲ ಕಾರಣ ದೇವತೆಗಳು. ಕೆಲ ದೇವತೆಗಳೇ
ಗಂಡನ ಜೊತೆಲಿ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ. ಹಳಲಿನಂತ ತಿಲಕವನ್ನು ಒರೆಸುವ ರೀತಿಯಲ್ಲಿ ಮಾಡಿದ್ದೀರಿ. ಮುಡಿದಂತ ಹೂವನ್ನು ಕೆತ್ತು ತೆಗೆಯುವ ಹಾಗೆ ಮಾಡಿದ್ದೀರಲ್ವೇ. ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ. ಸೊಕ್ಕಿ ಮೆರೆಯುತ್ತಿರುವಂತ ನಿಮಗೆ ಸರಿಯಾದಂತ ಶಿಕ್ಷೆಯನ್ನು ಕೊಡಿಸದೇ ಇದ್ರೆ ನಾನು ದಿತಿಸುತ್ತೆ ಅಲ್ವೇ ಅಲ್ಲ. ಹಾಗಿದ್ರೆ ನನಗೆ ಒದಗಿರುವಂತ ಕಷ್ಟವನ್ನು ಯಾರಲ್ಲಿ ಹೇಳುವುದು? ನಾನು ಯಾರಲ್ಲಿ ಯಾಕೆ ಹೇಳಬೇಕು? ನನ್ನ ಮಗ ಇದ್ದಾನೆ, ವಿಕ್ರಮಿಯಾಗಿ ಮೆರೆಯುತ್ತಾ ಇದ್ದಾನೆ. ನಡೆದಂತ ವಿಚಾರಗಳ ಮುದ್ದು ಕಲ್ಲಲ್ಲಿ ಹೇಳಬೇಕು. ನಾನು ಹೇಳಬೇಕಾದ್ರೆ ಮಗಳನ್ನು ಕರಿಬೇಕು. ನಾನು ನನ್ನ ಮಗನಲ್ಲೇ ಕರೆಯುತ್ತೇನೆ. ನಾನು ನನ್ನ ಕಂದಲಲ್ಲೇ ಕರೆಯುತ್ತೇನೆ. ನಾನು ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ ಕಂದ.
ಮಗನಿ ಅಮ್ಮ ಕಂದ ಅಮ್ಮ ಮಗನಿ ಕವಿದಿರೆ ಹ್ಮ್
ಕಲಿದಿರೆ ಹಾ, ಕಲಿದಿರೆ ಅಮ್ಮ. ಹೌದು ಮಗನೇ. ರಾಜ ಆಸ್ಥಾನದ ಓಹೋ. ಕ್ರೀಡಾಂಗಣದಲ್ಲೇ ಹಾ. ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಹೌದೇ. ಆ ಕಾಲಕ್ಕೆ ಹಾ. ಮಗನೇ ಮಹಿಷ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿ ಓಹೋ. ನಿಮ್ಮ ಕರೆಯನ್ನಾಲಿಸಿ ಹಾ, ಓಡೋಡಿಕೊಂಡು ಬಂದೆಯಮ್ಮ. ಹೌದೇ. ಬಂದು ಮುಖವಲೋಕನ ಮಾಡುತ್ತಿದ್ದೆ. ಹಾ, ಧಾರಾಪೂರಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೆ. ಹೌದು ಕಂದ. ದೇವರೆತ್ತ ಧೋರಣೆ ಕಣ್ಣೀರಿಂದ ಒದ್ದೆಯಾಗಿದೆ. ಯಾಕಮ್ಮ ದುಃಖ? ಮಗನೇ. ಬೇಳಾರೇರಾಯೋ ಮುದ್ದು ಕಂದ ನಮ್ಮ ಮಾಡುವೆ ತೀರಿಸುವುದಯ್ಯ ಮೇಲು ಅಗವಗವು ಬಯಲಿ ಇದನು ಕಾಲಕ್ಕೆ ಜಯರಲಿ ಇದನು ಮಗನೇ. ಅನಬಾರ್ದು ತಾಯೇ ಯಾಕಮ್ಮ ಮಾಡೋದು ಅಮ್ಮ. ಮಗನೇ, ಈ ಸಂದರ್ಭದಲ್ಲಿ ನಾನು ಕರೆಯುವುದಕ್ಕೂ ಕಾರಣ ಉಂಟು ಕಂದ. ಏನಮ್ಮ ನಮಗೆ ಒದಗಿರುವಂತಹ ಕಷ್ಟವನ್ನು ಏನೆಂದು ಹೇಳಲಿ ಮಗನೇ. ಕಷ್ಟವೇ ನಮ್ಮ ಬಾಳುವೆ ಇಂದಿಗೆ ತೀರಿತು ಮಗನೇ. ಹೇಳಬಾರ್ದು ತಾಯಿ ಹಾಗೆ. ದೇವಲೋಕವನ್ನು ಪಡೆಯುವಂತಹ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ಜನಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಮಗನೇ? ಅಲ್ಲಯ್ಯಮ್ಮ ದೇವಲೋಕವನ್ನು ಸೇರಿದಂತಾಳಿಲ್ಲ ಜನಕ. ನಮ್ಮ ಜನಕ ಸುಮಳಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ಅಮ್ಮ ಕಂದ, ಇದು ಸಂತಸದ ವಿಷಯವಲ್ವೇ? ಇದಕ್ಕಾಗಿ ಹೇಳುವುದೇ ತಾಯೇ? ಆದ್ರೆ ಮುಂದೆ ನಡೆದಂತ ವಿಚಾರವನ್ನು ಯಾವ ರೀತಿ ಹೇಳಲಿ? ಏನಮ್ಮ ನಿನ್ನ ಜನಕ ದೇವಲೋಕದಲ್ಲಿರುವಂತಹ ಸಂದರ್ಭ ಏನಾಯ್ತಮ್ಮ? ವಂಚನೆ ಮೋಸದಿಂದ ಮೋಸದಿಂದ ನಿನ್ನ ಜನಕಲೆಲ್ಲ ಜನಕನನ್ನು ಕೊಂದು ಬಿಟ್ಟು ಮಗನೇ.
ಅಳಿದರೆ ಅಮ್ಮ ಹೌದು ಕಂದ. ನನ್ನ ತಂದೆಯವರೆನ್ನೆಲ್ಲವಾದರೆ ತಾಯೇ ಇಲ್ಲ ಮಗನೇ, ಹೇಳ್ಬೇಡ ಮಗನೇ, ಆ ರೀತಿಯಾಗಿ ನಿನಗೆ ಲಾಲಿತ್ತೀನಿ ಕಂದ. ಕಳೆದು ಹೋದಂತ ವಿಷಯಕ್ಕೆ ಆ, ಚಿಂತಿಸಿ ಫಲವಿಲ್ಲಮ್ಮ. ಓ, ನನಗೆ ಕೊಡಿಯನ್ನಪ್ಪಣೆ ಆ, ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ತಡೆದು ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದವ ಯಕ್ಷ ಮಗನೇ. ಅಮ್ಮ ನನ್ನ ತಂದೆಯನ್ನು ಕೊಂದದ ಆ, ಯಾರವ? ಯಕ್ಷ ಮಗನೇ. ಯಕ್ಷ. ಆ ಯಕ್ಷ ಕಿಕ್ಷಾರ್ಥನ್ ಓ, ಲಕ್ಷವೇ ಹೌದೇ ಅಮ್ಮ ಕಂದ. ಆತನನ್ನು ಆ, ಸದೆಪ್ಪಡಿಯುತ್ತಿರುವಂತಹ ವೇಳೆಯಲ್ಲಿ ಓ, ನಮ್ಮ ಕುಲದೇವನಾದಂತ ಶಂಕರನೇ ಹ್ಮ್, ಮುನಿದು ನಿಲ್ಲರೆಮ್ಮ ಹೌದೇ. ಸಮರ ಮುಖದಲ್ಲಿ ಹ್ಮ್, ಆತನ ಮೂರನೇ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ಓ, ನಾನು ಬರ್ತೇನೆ. ಹೌದೇ. ತಡ ಮಾಡಿದಿಲ್ಲ, ಆಹಾ, ತಡ ಮಾಡಿದಿಲ್ಲ. ಬಾಯ್. ಹೊರತಾಗಿ ನಿನಗೆ ಹೇಳುವೆನೊಂದು ವಿಧಿಯಲಿ ಪಡೆಯೋ ವರಗಳ ಬಳಿಕ ಸಂಜೆ ಬಡಿವ ಕಾರ್ಯ ನಿನಗೆ ಘನಮಲ್ಲ 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 ಅವಸರ ಮಾಡುವುದು ಸರಿಯಲ್ಲ ಮಗನೇ. ಅವಸರ ಐತಮ್ಮ. ಹೌದು ಕಂದ. ನಿನ್ನ ಮಾತನ್ನು ಕೇಳಿದ ಕೂಡಲೇ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಸುಮನಸರನ್ನು ಸೋಲಿಸುತ್ತಿ ಎಂಬುದಾಗಿ ಈಗ ಭರವಸೆ ಬಂತು ಕಂದ. ಆದರೆ ಸುಮನಸರ ಪಕ್ಷವಾಗಿ ಹರಿ ಬರುತ್ತಾನೆ ಮಗನೇ. ಹರಿ ಏನು ಮಾಡ್ತಾನಮ್ಮ? ಸುಮನಸರನ್ನು ರಕ್ಷಣೆ ಮಾಡುತ್ತಾನೆ. ಅಮ್ಮ ಓ, ಆ ನಾರಾಯಣ ಆ. ನಮ್ಮ ಮುಂದೆ ಬರಲಿ ಅಮ್ಮ. ಹೌದೇ. ಓದೋದು ಎದೆಗೆಲ್ಲ ಮೆಟ್ಟೆ ರಕ್ತ ಕಾರಿಸಿ ನಮ್ಮ ನೀನು ಆ ರೀತಿ ಮಾಡಬೇಕಾದ್ರೆ ನೀನೊಂದು ಕಾರ್ಯ ಮಾಡಬೇಕು ಮಗನೇ. ಏನಮ್ಮ? ನೇರವಾಗಿ ಅರಣ್ಯವನ್ನು ಸೇರಬೇಕು. ಯಾಕಮ್ಮ? ತಪಸ್ಸನ್ನಾಚರಿಸುವುದಕ್ಕಾಗಿ ಕಂದ. ತಪಸ್ಸು ಮಾಡುದು. ಹೌದು ಮಗನೇ. ವಾಯ್. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ವಾಯ್. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ವಾಯ್. ಬಳಿಕ ಸುರಲೋಕವನ್ನು ಸೇರಿ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ನೀನೇ ಏರಬೇಕು ಮಗನೇ. ಅಮ್ಮ ಓ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೌದೇ. ನಿಮ್ಮ ನುಡಿಯು ಆ, ನನಗೆ ಮಾನ್ಯವು. ಹೊರಟವನಿದ್ದೇನೆ. ಆಗಬಹುದು. ಆಶೀರ್ವಾದ. ಆಗಲಿ ಮಗನೇ. ಕಂದ, ಅಮ್ಮ ಇದು ನಿನ್ನ ರಕ್ಷಣೆಗಾಗಿ ಕತ್ಯನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಆತ್ಮಶ್ರದ್ಧೆಯಿಂದ ಸ್ವೀಕರಿಸಿದೆ. ಹೋಗಿ ಬಾ ಕಂದ. ಆಗ್ಲಿ ಅಮ್ಮ. ಆಗಲಿ ನಿನಗೆ.
ಮಾತೆಗೆ ಮಣಿದು ವಿಜ್ಞಾನ ಮಾಹಿಯಾದ ಮಾತೆಯವರಿಗೆ ಮನೆದುಕೊಂಡೆ ಯೋಗ್ಯವಾದ ಶೀರ್ಷವನ್ನ ಪಡೆದು ಹೋಗಾಯ್ತು. ವಿಧಾನ ಕುರಿತು ತಪಸ್ಸನ್ನ ಮಾಡಬೇಕು. ಸುಸ್ಥಾನದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ ನಾವು ಇಂದಿನ ದಿವಸ ಕಾರಣದಲ್ಲಿದ್ದೇವೆ. ಕಾರಣ ಹರಿಯ ಭೀತಿ. ಆದರೆ ಇನ್ನು ಮುಂದೆ ನಮಗೆ ಹರಿಯ ಭೀತಿ ಉಂಟೆ? ಇಲ್ಲೋ. ಯಾಕೆ? ಚೋರಿದಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಸುರ ಜನಿಸಿದ್ದಾನೆ. ದೇವನನ್ನು ಮೆಚ್ಚಿಸಿ ತಪ್ಪೋ ಬಲದಿಂದ ಮೇಳೆಯುತ್ತಿದ್ದಾನೆ. ನಮಗೆ ಸಮರ್ಥನಾದ ನಾಯಕನವನೇ. ಅಲ್ಲಿಗೆ ತೆರಳುವ. ಯಾರು ಬಂದದ್ದು? Yeah.
ಹೌದಾ? ನಿಮಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನ್ ನಿಮ್ಮನ್ನು ನೋಡ್ತಾ ಇದ್ದೆ ಅಂಗಾಂಗವೇ ಸರಿ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು ಹೇಳಿ ಬರಿಗೆ. ಸ್ವಜಾತಿ ಬಾಂಧವರು. ಮತ್ತೊಮ್ಮೆ ಪ್ರಣಾಮಗಳು. ಶೌರಿತಾಂಬರವನ್ನು ತೊರೆದು ದೇವಲೋಕದೊಳಗೆ ಸಾಗಿದೆವು. ದೇವತೆಗಳನ್ನು ಸ್ತುತಿ ಮಾಡಿದೆವು. ಸ್ವರ್ಥ ದೇವೆಂದು ಹರಿಯ ಬಳಿಯಲ್ಲಿ ದೂರ ನಿಂತ ಭಾರದ ಹರಿ ಕರದ ಚಕ್ರವನ್ನೇ ಕಳುಹಿಕೊಟ್ಟ. ಪರಿಣಾಮವಾಗಿ ಅಂಗಾಂಗಗಳನ್ನು ಕಳೆದುಕೊಂಡು ಗಿರಿ ಕಾರಣದಲ್ಲಿದ್ದವರಯ್ಯ. ಅಲ್ಲಿಂದ ಎದ್ದದ್ದೇನು ಉಂಟು. ಆ ವೇಳೆಯಲ್ಲಿ ನಿಮ್ಮ ವಾಕ್ಯವೊಂದನ್ನು ಕೇಳಿದ್ದೇವೆ. ಹಾಡಿನ ಸುಕುಮಾರ ವೀರನು ಶೂರನಾಗಿ ಮೆರೆದಾಡುತ್ತಿದ್ದಾನೆ. ಬ್ರಹ್ಮದೇವರಿಂದ ಬೇಕಾದಂತವರನ್ನು ಪಡೆದಿದ್ದಾನೆ. ಅದನ್ನು ಕೇಳಿಯೇ ಇಲ್ಲಿಗೆ ಬಂದದ್ದು ನಾವು. ದೇವೇಂದ್ರ ನಮಗೆ ಮಾತ್ರ ಅನ್ಯವಾದದಲ್ಲ, ನಿಮಗೂ ಆಗಿದೆ. ನಿಮಗೆ ವಿಷಯ ಗೊತ್ತಿಲ್ವಾ? ನಿಮ್ಮ ತಂದೆಯನ್ನು ಕೊಲ್ಲಿಸಿದ ನನ್ನ ಜೊತೆಯಲ್ಲಿ ಬನ್ನಿ.
ಎಂತಹ ಸ್ಥಳವಾಗಿದೆ. ನಾಲ್ಕು ಲೋಕಕ್ಕೆ ಯಾರೊಂದು ಕೇಳಿದ್ದೀರಿ? ನಾನೇ ಸರಿ. ಮೂಲವನ್ನು ಕೊಟ್ಟ ಕಾರ್ಯ ಅನೇಕ ವಿಧ ಕೇಳಿಸಬೇಕು. ಅತಿ ಶ್ರೇಷ್ಠತೆಂದೆನಿಸಿಕೊಂಡಿದೆ ನಮ್ಮದಾದಂತಹ ನಾಲ್ಕು ಲೋಕ. ಇಲ್ಲಿನ ವೈಭೋಗವನ್ನು ಕಂಡು ಈ ಹೊತ್ತಿಗೆ ಮಾಲ್ಯ ಮಗಳಂತ ವೈಶ್ವಾಕ್ಯ ತನ್ನ ಸೇನೆಯನ್ನು ಕೂಡಿಕೊಂಡು ಪ್ರವೇಶವನ್ನು ಮಾಡಿದ್ದಾನಂತೆ ಎನ್ನುವಂತಹ ವಿಚಾರವನ್ನು ದೂತನು ಹೇಳಿದಲ್ವೇ ಎದುರಿಸಬೇಕಾಗಿದೆ. ಅದಕ್ಕಾಗಿ ತಡ ಮಾಡೋದು ಸರಿಯಲ್ಲ. ನಿಮ್ಮ ಆಯುಧಗಳನ್ನು ಧರಿಸಿಕೊಳ್ಳಿ, ನಿಮ್ಮ ಮೋಹನ ಹಿಡಿಕೊಂಡು ನಾಡಿಯೋಣ.
ಕಾಣಬೇಕೆಂಬ ಇಚ್ಛೆಯಿಲ್ಲವಲ್ಲ. ನನ್ನ ತಂದೆಯನ್ನು ಕೊಡಿಸಿದಂತ ದ್ರೋಹಿ. ಅದಕ್ಕೆ ಇಂದಿನ ಸಮರದಲ್ಲೇ ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೆ ಹೌದೇನು? ನಿನ್ನವರನ್ನು ಸೇರಿಸಿಕೊಂಡು ನಮ್ಮದಾದಂತ ನಾಲ್ಕು ಪಯಣವನ್ನು ಬೆಳೆಸಿದ್ದೀಯ. ಬಂದಂತ ಉದ್ದೇಶ ನಾಲ್ಕವನ್ನು ಕೈವಶ ಮಾಡುದ್ರ ಜೊತೆಗೆ ತಂದೆಯನ್ನು ಬಂದಂತ ಹಾಗೆ ಎನ್ನುವ ಹಾಗೆ, ಈಗ ನೆತ್ತಿಲಿ ಕೋಟ್ಟಾಕ್ಷರಕ್ಕೆ ನೀನೇ ಬಲಿಷ್ಠ ಎನ್ನುವ ಹಾಗೆ ಮಾರ್ಮನದಿ ಎದುರು ಬಂದಂತಾದ್ರೆ ತಾನೇ
ಆಗಬೇಕು ಆಯ್ತಲ್ವೇ? 3 ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯತಾ ಮಗನೊಂದು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅವಿರ್ಭೋಗ ಇಂದ್ರಾರ್ಪಣೆ ಮಾಡ್ತಾ ಇದ್ದಾರೆ. ಅದು ಋಷಿಮುನಿಗಳು. ಮತ್ತೆ ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣಾಗಬೇಕು. ಹೋಗಿ ಬೋಧಿಸಿ, ದಾಕ್ಷಿಣ್ಯ ಬೇಡ, ಹೊರಡನ್ನು ಇರಿಯಿರಿ. ಹಾಗೆ ಸೂರ್ಯ ಚಂದ್ರನ ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲರೂ ನನ್ನ ಹೇಳಿಕೆಯನ್ನು ಮೀರಿ ಸಚ್ಚರಿಸಿದ್ದು ಗೊತ್ತಾದ್ರೆ ನಿಮ್ಮ ಕೋರಳನ್ನ ಪ್ರಥಮ ಜೋಕೆ ಲೋಕಘಟಕನಾಗಿ ಬರುತ್ತಾ ಇದ್ದಾನೆ. ಮಾಡಬಾರದು ಅನ್ಯವನ್ನು ಸಿಗುತ್ತಾ ಇದ್ದಾನೆ. ಈ ಹೊತ್ತಿಗೆ ನಮ್ಮದಾದ ನಾಗಲೋಕವನ್ನು ಸೇರಿ ನಮ್ಮನ್ನೆಲ್ಲೇ ಮಾಡಿದ್ದು ತನ್ನದಂತ ಅಧಿಕಾರವನ್ನು ಸ್ಥಾಪಿಸಿಕೊಂಡಿದ್ದಾನೆ. ದಾರಿ ಯಾವುದೇನು ಹಾಗೆ ಕಾಣದೆ ಸಕಲರನ್ನು ಸೇರಿಸಿಕೊಂಡು ನಿನ್ನಡೆಗೆ ಬಂದಿದ್ದೇವೆ. ನೀನೇ ಒಂದು ಹಾದಿಯನ್ನು ಕಳಿಸಬೇಕು. ಆದರೆ ತೋರುವೆ ಹಾದಿಯನ್ನೊಂದನು ಮಾಧವನಲ್ಲಿಗೆ ಹೋಗು. ಬರೆದು ಮಹಿಷನ ಭೀತಿ ಹೇಗೆ ಮಾಡೋಣ ಎನ್ನುವುದಕ್ಕಾಗಿ ಕೈಲಾಸದ ಕಡೆಗೆ ಬಂದರೆ ಮಧ್ಯಪಥದಲ್ಲೇ ನಿನ್ನ ಭೇಟಿ. ಚಂದ್ರಕಾಂತ ಶಿಲೆ ಇದೆ, ಕುಳಿತವರು ಚಂದ್ರಕಾಂತಾಗಿ ನಳಿನ ಭವನೊಳಗೊಂಡು ನಡೆದದ್ದು ವೈಕುಂಠ ಬಳಿಕ ಹರಣ ಪದಗಳ ರಜತಗಿರಿಯರದಲ್ಲಿ ಶಿವನಿಲ್ಲದಿರುತ್ತಿರಲು ಗಿರಿಶರಣಪತ್ತೆ ಏನು ಮಾಡುತ್ತೇವ್ರೆ ತಿಳಿದ ಹರಿಹರಿಗಳಿಂದ ಹರಿಹರ ಮಹೇಶನ ಅಟ್ಟಹಾಸ ಮೇರೆ ಮೀರಿದೆ. ದಾರಿ ಕಾಣದೆ ಮಹೇಶನ ವಧಾರ್ಥವಾಗಿ ಅಂತಸ್ಥವಾದಂತಹ ದಿವ್ಯ ತೇಜವನ್ನು ಪ್ರಕೃತಿಗೆ ಅರ್ಪಿಸಿದ್ದಾನೆ. ರುದ್ರತೇಜವನ್ನು ನಭಮಂಡಲಕ್ಕೆ ಪ್ರಕಟಿಸಿದೆ. ತೇಜವನ್ನೇ ಹೊರಗಡೆಹಿದೆ. ದಿವ್ಯ ತೇಜಸ್ಸನ್ನು ಹೊರಗಡೆಹಿದ್ದೇನೆ.
ನಾರಾಯಣ ಅಮ್ಮ ಮಹೇಶ್ವರ ತಾಯಿ ಇಂದ್ರಾದಿ ಸುಮನಸರಿ ಕೇಳಿರಿ ಎದ್ದೇಳಿರಿ ಸಧೈರ್ಯವನ್ನು ತಾಳಿರಿ ಎಲ್ಲರೂ ಒಂದು ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರಿ ಕಷ್ಟ ಬಂತಿ ಯಾರಿಂದ ತಿಳಿಸಿರಿ ಪರಿಹರಿಸುತ್ತೇನೆ. ಓ ದೇವಿ ಭಾವನ ಚರಿತೆಯೇ, ಕರುಣದಿಂದಲೇ ನಾವಾಡುವ ಮಾತನ್ನ ಆಲಿಸಮ್ಮ. ಮಾಲಿನಿಯ ಮಗ ವಿಧಾತರಿದ್ದಂತಹ ವರದಿಂದ ಸುರವ್ರಾತವೆಲ್ಲವನ್ನೂ ದೆಸೆಗೆಡಿಸಿದ್ದಾನೆ. ಲೋಕ ಕಂಗೆಟ್ಟಿದೆ, ಅನುಗ್ರಹಿಸಬೇಕಮ್ಮ. ಮೂರು ಮೂರ್ತಿಗಳೇ, ಇಂದ್ರಾದಿ ದೇವತೆಗಳೇ, ಮಾಲಿನಿ ಜಾತನಾದ ಮಹಿಷದಾನವ ವಿಧಿಯಿಂದ ಬರಬಲವನ್ನು ಪಡೆದು ದೇವಲೋಕವನ್ನಡರಿದನೆ. ಧರ್ಮಾತ್ಮರಾದ ದೇವತೆಗಳನ್ನು ಜೊತೆಗೆಡಿಸಿದನೆ. ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವನೇ ಮಹಿಷ. ತಿಳಿದೆ ತಿಳಿದೆ ದುರ್ಗುಣಿಗಳಾದಂತಹ ಶಂಕದುರ್ಗಾದಿರ ಜೊತೆಯಲ್ಲಿದ್ದಾರಮ್ಮ. ಮಕ್ಕಳೇ, ಮಹಿಷನನ್ನು ಹೊಂದಿಕೊಂಡು ಆತನಿಗೆ ದುರ್ಬೋಧನೆಯನ್ನು ಮಾಡುವವರು ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ ಎನ್ನುವಂತಹ ದುಷ್ಟಗಣನವೇ. ಅಂತಹ ದುರುಳನನ್ನು ತಡೆದು ಧರ್ಮನಾಶಕನಾದಂತಹ ಮಹಿಷನನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿ, ಧೈರ್ಯಸ್ಥರಾಗಿ, ಧೈರ್ಯಸ್ಥರಾಗಿ. ಜಯ 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 ಸಕಲ ಮಣಿಯರ ಕೆಳಗೆ ವಿಶ್ವಕರ್ಮ ಘನ ಭೂಜಳವನ್ನೇ ಅರ್ಪಿಸಲು. ಜಯ 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 ಎಂದನಲು ನಾವೆಲ್ಲರೂ ಆ ಸಂದರ್ಭದಲ್ಲಿಯೇ ಸುರಶಿಲ್ಪಿಯಾದಂತಹ ವಿಶ್ವಕರ್ಮನೇ ಘನತರದ ವಸನ ಭೂಷಣಗಳನ್ನು ಅರ್ಪಿಸಿದ್ದಾರೆ. ಸುರ ನಾರಿಯರೆಲ್ಲರೂ ಮಹಾಮಾತೆಯನ್ನು ಶೃಂಗರಿಸಿದ್ದಾರೆ. ಬಂಗರದ ಚಕ್ರವ ತ್ರಿನಯನ ಒದಗೆರಗೆ ವಿನಯದಿಂದಲೇ ಗುಣಮಗುಳಿ ಮಣಿದು ಮಾತೆಯ ಪದಗೊಳಿರುವುದು ಭಯದಿ ಬಿದ್ದಿದರು. ಜಯ ಜಯ ಪಂಚಭೂತಗಳಿಂದ ಅತೀತಳಾದಂತಹ ನಾನು ಪಂಚಾಕ್ಷರ ನೋಡಬೇಕೆ ದುರುಳ ಮಹಿಷನ ಬದಿಗೆ ಬೇಕಾಗಿ ಇದು
ಹೆಣ್ಣ ಅಥವಾ ಹಿಡಿಯೋ ಜೀವನ ಶಂಕರ ಕಾಲದ ಯಾರೆಂಬುದನ್ನು ನೋಡಿದೆ ಸಕಲ ಸಿದ್ಧತೆಯಿಂದ ಚಾಕ್ರತೆ ಎಲಗೆ ಅಷ್ಟಭುಜದೆ ಮೆರೆವ ನಾಲಿಗೆ ಅಪ್ಪ ನಿನ್ನ ಯಜಗಾರಿಕೆ ಹೀಗ್ಯವಾದಂಥ ಕೇಸರಿಯನ್ನೇ ಸಿದ್ಧದಂತ ಪ್ರತೀಕವಾಗಿ ಶಂಕದುರ್ಗಲವಾಧ್ಯಾಯ ಏನು ನನಗೆ ಬೇರಪ್ಪ ಸುರಲೋಕದಿಂದ ಬಡಿದಟ್ಟಿ ಲೋಕವನ್ನು ಆಳುತ್ತಿರುವೆಯೋ ಸರ್ಗ ಮಧ್ಯ ಪಾತಾಳವನ್ನು ಸೂರಿಕೊಂಡಿಯೋ ಏನೀಗ ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದೆ ನಿನ್ನ ಶಿರವೊಂದು
ತಿಳ್ಕೊಂಡೆ ಏನು ಮಹಾ? 3 ಲೋಕಾಧೀಶ ಬಿಡು. ನೀನು ಸಾಮಾನ್ಯ ಹೆಣ್ಣು. ಹೆಣ್ಣೆ ಏನು? ನೀನಲ್ಲ ಏನು ಕನ್ಯವೇ ನನಗೆ ಸುರರನ್ನು ಬರೆಯುವರೆ ಒಂದೇ ನಿಜ. ನಿನಗೆ ತರವಲ್ಲ ಯಾಕೆ? ಅಧಿಕಾರಿಯ ಪೀಠವನ್ನೇ ನನ್ನ ಜಂಕೆಯನ್ನು ಸಾಮಾನ್ಯ ನಾರಿಯನ್ನು ಹಾಗೆ ಭಾವಿಸಬೇಡ. ಬ್ರಹ್ಮಾಂಡದ ಐಕ್ಯದಂತಹ ನಾನೇ ಮೃಗವಾಹಿನಿಯಾಗಿ ನನ್ನ ಪಾಲಿಗೆ ಮಾರಿಯಾಗಿ ಬಂದಿದ್ದೆ.
ಮರೆಯದಿಲ್ಲಯ ಚರಣವನು ನಿರದ ಮನದಿ ಸುರಭಯ ನನ್ನ ಈ ರೌದ್ರ ರೂಪವನ್ನು ಕಂಡಂತಹ ನೀನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಹತ್ಯೆಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ಇದು ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಪಟುಳವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಕಂಠ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸಗಳನ್ನು ಶರನ್ನವರಾತ್ರಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. 10ನೆಯ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೆಯ ದಿವಸವನ್ನು ವಿಜಯದಶಮಿಯನ್ನು ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವರ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ಸುರಪೀಠ ಬರಿದಾಗಿದೆ. 4 ಕವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಮುಂದಕ್ಕೆ ಇಂಥದ್ದೇ ದುಷ್ಟರಿಂದ ಕಷ್ಟ ಬಂತು ಅಂತಾದ್ರೆ ನಾವೇನು ಮಾಡುದಮ್ಮ? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾತ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ.